ನಮ್ಮ ಊರು ನಮ್ಮ ಕೆರೆ ಯೋಜನೆಯಡಿ ಕೆರೆ ಸರೋವರಗಳು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಯಾಗುತ್ತಿದೆ. ಇದರಿಂದಾಗಿ ಸ್ಥಳೀಯ ಬೋರ್ವೆಲ್ ಹಾಗೂ ಬಾವಿಗಳಲ್ಲಿ ನೀರು ಮರುಪೂರಣಗೊಂಡಿದೆ. ಅನೇಕ ಕೆರೆಗಳು ಹೂಳು ಬಿದ್ದು ಮುಚ್ಚಿ ಹೋಗಿ ಕ್ರಿಕೆಟ್ ಮೈದಾನದಂತಾಗಿದ್ದು, ರಾಜ್ಯಾದ್ಯಂತ ಅಂತಹ ಕೆರೆಗಳನ್ನು ಜನರ ಸಹಕಾರದೊಂದಿಗೆ ಪುನರ್ಜೀವನಗೊಳಿಸುವ ಕಾರ್ಯ ನಡೆಯುತ್ತಿದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಹೇಳಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಬಂಟ್ವಾಳ, ಕರಿಯಂಗಳ ಗ್ರಾಮ ಪಂಚಾಯತ್ ಮತ್ತು ಕೆರೆ ಅಭಿವೃದ್ಧಿ ಸಮಿತಿ ಕರಿಯಂಗಳ ಇದರ ಸಹಯೋಗದೊಂದಿಗೆ ಕರಿಯಂಗಳ ಗ್ರಾಮದ ಪೊಳಲಿಯ ಬಳಿ ಪುನಶ್ಚೇತನಗೊಂಡಿರುವ ಕಾಳಿ ಸರೋವರದ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೆರೆಗೆ ಬಾಗಿನ ಅರ್ಪಿಸಿ ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮಣ್ಣನ್ನು ಜಮೀನುಗಳಿಗೆ ಹಾಕ್ತಾರೆ, ಕೃಷಿಗೆ ಹಾಕ್ತಾರೆ. ಎಲ್ಲ ಕಡೆ ಬಹಳ ಒಳ್ಳೆಯ ಗೊಬ್ಬರ ಸಿಗುತ್ತೆ ಅಂತ ಹೇಳ್ತಾರೆ. ಗೊಬ್ಬರ ಫಲಭರಿತವಾದ ಮಣ್ಣು, ಕೆರೆ ಮಣ್ಣು ಅಂತಂದರೆ ಆಸೆ ಪಡ್ತಾರೆ, ನಮ್ಗೆ ಕೊಡಿ ಅಂತ. ಮೈಸೂರು ಕಡೆ ಜಗಳ ಆಗುತ್ತೆ, ನಮಗೆ ಯಾಕೆ 2 ಲೋಡ್ ಕೊಟ್ಟರೆ ನಮಗೆ ಇನ್ನೂ ಜಾಸ್ತಿ ಕೊಡಿ ಇಲ್ಲ. ಅದು ಇಲ್ಲಿ ಗೊತ್ತಿಲ್ಲ, ಇಲ್ಲಿ ಹೇಗಿತ್ತು ಗೊತ್ತಿಲ್ಲ, ಇಲ್ಲಿ ನೀರು ಹೇಗಿದ್ದು ಗೊತ್ತಿಲ್ಲ. ಅಂತೂ ಬೇರೆ ಕಡೆ ಆದರೆ ಜಗಳ ಆಗುತ್ತೆ, ನಮಗೆ ಮಣ್ಣು ಕೊಡಿ ಅಂತೇಳಿ. ಹಾಗೆ ಆ ಮಣ್ಣನ್ನು ಅವರು ಕೊಂಡೋಗಿ ಸಮೃದ್ಧಿಯಾದಂಥ ಮಣ್ಣನ್ನು ಅವರು ತೋಟಗಳಿಗೆ ಹಾಕ್ತಾರೆ, ಗದ್ದೆಗೆ ಹಾಕ್ತಾರೆ ಮತ್ತು ಅದರ 2 ವರ್ಷ ಅದರ ಫಲವನ್ನು ತಿಂತಾರೆ. ನೀರು ಮತ್ತು ಮಣ್ಣು 2 ಇದ್ದರೆ ಕೃಷಿಕರಿಗೆ ಮೇಲೆ ಮಾತಾಡೋದು ಬೇಡ, ಎಲ್ಲ ಲಾಭವನ್ನು ಅವರು ಪಡ್ಕೊಳ್ತಾರೆ ಬೇಕಾದಂಥ. ಹಾಗಾಗಿ ಇವತ್ತು ನಾನು ಬಹಳ ಸಂತೋಷದಿಂದ ಈ ಕೆರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆ ಮಾತನಾಡಿ, ಜಿಲ್ಲೆಯ 1-2 ಕೆರೆಗಳನ್ನು ಅಭಿವೃದ್ಧಿಪಡಿಸಬೇಕು ಎನ್ನುವ ನಮ್ಮ ಆಶಯ ಇಂದು ನಿರಂತರವಾಗಿ ಸಾಗಿ ರಾಜ್ಯಾದ್ಯಂತ 1,000 ಕೆರೆಗಳನ್ನು ಪುನರ್ಜೀವನಗೊಳಿಸುವ ಹಂತಕ್ಕೆ ತಲುಪಿದೆ. ನೀರು ಮನುಷ್ಯರಿಗೆ ಮಾತ್ರವಲ್ಲದೆ ಸಕಲ ಜೀವ ಸಂಕುಲಕ್ಕೆ ಅಗತ್ಯವಾಗಿ ಬೇಕು ಎಂದರು. ಒಂದು ದೇವಸ್ಥಾನ ನಿರ್ಮಾಣ ಆಗಬೇಕಾದ್ರೂ ಅಷ್ಟೇ, ಪ್ರತಿ ವರ್ಷ ಅದರ ವಾರ್ಷಿಕೋತ್ಸವ ಅಂತ ಮಾಡ್ತೇವೆ. ಯಾಕೆಂದರೆ ಅದನ್ನು ಮತ್ತೆ ಒಮ್ಮೆ ಬಂದು ನಾವು ನೋಡಬೇಕು, ಏನೆಲ್ಲ ಕುಂದುಕೊರತೆ ಇದೆ, ಎಲ್ಲಿ ಹಾಳಾಗಿದೆ, ಎಲ್ಲಿ ರಿಪೇರಿ ಆಗಬೇಕು, ಈ ಉದ್ದೇಶದಿಂದ ವಾರ್ಷಿಕೋತ್ಸವ ಅಂತ ಮಾಡ್ತೇವೆ. ಹಾಗೆ ನಾವು ಕೆರೆಯನ್ನು ಅಷ್ಟೇ ವರ್ಷಕ್ಕೊಮ್ಮೆ ನಾವು ಕೆರೆ ದಂಡದಲ್ಲಿ ಊಟ, ಬಾಗಿನ ಕೊಡೋದು, ಗಂಗಾ ಪೂಜೆ, ಕೆರೆ ಹಬ್ಬ, ಹೀಗೇನಾದರೂ ಒಂದು ಆಚರಣೆಯನ್ನು ಮಾಡ್ಕೊಂಡು ಬಂದರೆ ಮತ್ತೆ ನಮಗೆ ಕೆರೆ ಹತ್ರ ಬರಲಿಕ್ಕಾಗುತ್ತೆ ಮತ್ತು ಅದನ್ನು ಮತ್ತೆ ನೋಡಲಿಕ್ಕಾಗುತ್ತೆ. ಏನಾದರೂ ಕಳೆ ಎಲ್ಲ ತುಂಬಿದರೆ ತೆಗಿಲಿಕ್ಕಾಗ್ತದೆ. ನಾವೆಲ್ಲ ಚಿಕ್ಕವರಿರುವಾಗ ಓದ್ತಾ ಇದ್ದೆವು, ವಿಜಯನಗರದ ಅರಸರು ಮತ್ತು ಚಾಲುಕ್ಯ ರಾಜರು ತುಂಬ ಕೆರೆಗಳನ್ನು ಕಟ್ಟಿಸಿದ್ರು, ಸಾಲು ಮರಗಳನ್ನು ನಡೆಸಿದ್ರು ಅಂತ. ಅವರ ಸಾಮ್ರಾಜ್ಯ ಬಹಳ. ಕರಿಯಂಗಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ರಾಧಾ ಲೋಕೇಶ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಈ ಸಂದರ್ಭ ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್, ಮಾಜಿ ಸಚಿವ ಬಿ ರಮಾನಾಥ ರೈ, ಪೊಳಲಿ ಶ್ರೀರಾಮಕೃಷ್ಣ ತಪೋವನದ ಶ್ರೀ ವಿವೇಕ ಚೈತನ್ಯಾನಂದ ಸ್ವಾಮೀಜಿ, ಕ್ಷೇಮವನ ಟ್ರಸ್ಟ್ನ ಶ್ರದ್ಧಾ ಅಮಿತ್, ಎಂಆರ್ಪಿಎಲ್ನ ಮುಖ್ಯ ಪ್ರಬಂಧಕ ಪ್ರದೀಪ್ ಕುಮಾರ್, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿ, ಪೊಳಲಿ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ವೆಂಕಟೇಶ್ ನಾವಡ, ಬೂಡಾ ಅಧ್ಯಕ್ಷ ಬೇಬಿ ಕುಂದರ್, ಇಂಜಿನಿಯರ್ ತಾರನಾಥ್ ಜೆ ಸಾಲ್ಯಾನ್, ಮಾಲಿನಿ ಮತ್ತಿತರರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ. VNR Gold.